ಧನ್ಯವಾದಗಳು ಶ್ರೀಯುತ ಮಾಧವರಾವ್ ಕಿನ್ಯ. ನನ್ನದು ಬುಗು ಶ್ರೀ ಶ್ರೀಕಾಂತ್ ಗಟ್ಟಿ ಮೇರೆ ಇನಾಮನ್ನು ಕೊರದು ಸಹಕರಿಸೋಡು ಬಂದಿಡ ವಿನಂತಿ ಸಾಂದಲ್ಲ. 5, 6, 7ನೇ ತರಗತಿಯ ಬಾಲಕರು 100 ಮೀಟರ್ ಓಟ. ಮೊದಲನೆಯ ಬಹುಮಾನ ಪ್ರಥಮ್ ರಾಜ್, ದ್ವಿತೀಯ ಬಹುಮಾನ ಸಂಕೇತ್ ಪೂಜಾರಿ. ಮೊದಲನೆಯ ಬಹುಮಾನ ಪ್ರಥಮ್ ರಾಜ್, ದ್ವಿತೀಯ ಬಹುಮಾನ ಸಂಕೇತ್ ಪೂಜಾರಿ. 5, 6, 7ನೇ ತರಗತಿಯ ಬಾಲಕಿಯರಿಗೆ ನಿಂಬೆ ಚಮಚ. ಮೊದಲನೆಯ ಬಹುಮಾನ ಸಾನ್ವಿಕಾ, ದ್ವಿತೀಯ ಬಹುಮಾನ ಪೂರ್ವಿಕಾ. ಮೊದಲನೆಯ ಬಹುಮಾನ ಸಾನ್ವಿಕಾ, ದ್ವಿತೀಯ ಬಹುಮಾನ ಪೂರ್ವಿಕಾ. 5, 6, 7ನೇ ತರಗತಿಯ ಲಕ್ಕಿ ಗೇಮ್ ಬಾಂಬ್ ಇನ್ ಸಿಟಿ ಬಾಲಕಿಯರು. ಮೊದಲನೆಯ ಬಹುಮಾನ ರಿಶಾಲಿ ಜಗದೀಶ್, ದ್ವಿತೀಯ ಬಹುಮಾನ ಆದ್ಯ ಶೆಟ್ಟಿ. ಮೊದಲನೆಯ ಬಹುಮಾನ ರಿಶಾಲಿ ಜಗದೀಶ್, ದ್ವಿತೀಯ ಬಹುಮಾನ ಆದ್ಯ ಶೆಟ್ಟಿ. 8, 9, 10ನೇ ತರಗತಿಯ ನಿಂಬೆ ಚಮಚ ಬಾಲಕಿಯರು. ಮೊದಲನೆಯ ಬಹುಮಾನ ರಶ್ಮಿತಾ, ದ್ವಿತೀಯ ಬಹುಮಾನ ಕ್ಷೇಮ ಗಟ್ಟಿ. ಮೊದಲನೆಯ ಬಹುಮಾನ ರಶ್ಮಿತಾ, ದ್ವಿತೀಯ ಬಹುಮಾನ ಕ್ಷೇಮ ಗಟ್ಟಿ. 8, 9, 10ನೇ ತರಗತಿಯ ಒಂದು ಕಾಲಿನ ಓಟ ಬಾಲಕರು. ಮೊದಲನೆಯ ಬಹುಮಾನ ಜೀವನ್, ದ್ವಿತೀಯ ಬಹುಮಾನ ಅಹನ್. 8, 9, 10ನೇ ತರಗತಿಯ ಬಾಲಕಿಯರಿಗೆ ಲಕ್ಕಿ ಗೇಮ್. ಮೊದಲ ಬಹುಮಾನ ಅಂಕಿತಾ, ದ್ವಿತೀಯ ಬಹುಮಾನ ಭೂಮಿಕಾ. ದ್ವಿತೀಯ ಬಹುಮಾನ ಅಹನ್. 8, 9, 10ನೇ ತರಗತಿ ಬಾಲಕಿಯರಿಗೆ ಮೊದಲನೆಯ ಬಹುಮಾನ ಅಂಕಿತಾ, ಎರಡನೆಯ ಬಹುಮಾನ ಭೂಮಿಕಾ. ವಿಕೆಟ್ಗೆ ರಿಂಗ್ ಎಸೆತ. ಇದರಲ್ಲಿ ಮೊದಲನೆಯ ಬಹುಮಾನ ಅಂಕಿತಾ, ದ್ವಿತೀಯ ಬಹುಮಾನ ಭೂಮಿಕಾ. ಧನ್ಯವಾದಗಳು ಶ್ರೀ ಶ್ರೀಕಾಂತ್ ಗಟ್ಟಿಯರಿಗೆ. ಥ್ಯಾಂಕ್ ಯು. ನನ್ನ ದುಂಬುಗು ಶ್ರೀ ಹರೀಶ್ ಕುಮಾರ್ ದಯಮಲ್ತದ ದುಂಬುದ ಮಾತ ವಿಜೇತರಿಗೆ ಇನಾಮನ್ನು ಕೊಡ್ತು ಗೌರವಿಸೋಡು ಬಂದಿಡ ವಿನಂತಿ ಸಾಂದಲ್ಲ. ವಿಕೆಟ್ಗೆ ರಿಂಗ್ ಎಸೆತ. ಇದರಲ್ಲಿ ಮೊದಲನೆಯ ಬಹುಮಾನ ವಿಹಾನ್ ದಾಸ್, ಸುಭಾಷ್ ನಗರ, ದ್ವಿತೀಯ ಬಹುಮಾನ ಯಶ್ಮಿತ್ ಸಿ. ಮೊದಲನೆಯ ಬಹುಮಾನ ವಿಹಾನ್ ದಾಸ್, ಸುಭಾಷ್ ನಗರ, ದ್ವಿತೀಯ ಬಹುಮಾನ ಯಶ್ಮಿತ್ ಸಿ. ಮಡಕೆ ಒಡೆಯುವ ಸ್ಪರ್ಧೆ ಮಹಿಳೆಯರ ವಿಭಾಗ ಮುಕ್ತ ವಿಭಾಗದಲ್ಲಿ ಶ್ರುತಿ ಅನಿಲ್, ಸುಭಾಷ್ ನಗರ. ಮಡಕೆ ಒಡೆಯುವುದು ಮಹಿಳೆಯರ ಮುಕ್ತ ವಿಭಾಗದಲ್ಲಿ ವಿಜೇತರಾದವರು ಶ್ರುತಿ ಅನಿಲ್, ಸುಭಾಷ್ ನಗರ. ಮಡಕೆ ಒಡೆಯುವುದು ಪುರುಷರ ವಿಭಾಗದಲ್ಲಿ ವಿಜೇತರಾದವರು ಮನ್ವಿತ್ ರಮೇಶ್ ಕರ್ಕೇರ. ಮಹಿಳೆಯರಿಗೆ ವೇಗದ ನಡಿಗೆ. ಇದರಲ್ಲಿ ಮೊದಲನೆಯ ವಿಜೇತರು ಶ್ವೇತಾ, ದ್ವಿತೀಯ ವಿಜೇತರು ಮೋಹಿನಿ ಮತ್ತು ಪ್ರೀತಿ. ಮಹಿಳೆಯರಿಗೆ ವೇಗದ ನಡಿಗೆ. ಇದರಲ್ಲಿ ವಿಜೇತರಾದವರು ಮೊದಲನೆಯ ಬಹುಮಾನ ಶ್ವೇತಾ, ದ್ವಿತೀಯ ಬಹುಮಾನ ಮೋಹಿನಿ ಮತ್ತು ಪ್ರೀತಿ. ಮಹಿಳೆಯರಿಗೆ ಲಕ್ಕಿ ಗೇಮ್. ಇದರಲ್ಲಿ ಮೊದಲನೆಯ ಬಹುಮಾನ ಶೋಭಿತಾ, ದ್ವಿತೀಯ ಬಹುಮಾನ ನಿಖಿತಾ. ಮಹಿಳೆಯರಿಗೆ ಲಕ್ಕಿ ಗೇಮ್. ಮೊದಲನೇ ಬಹುಮಾನ ಶೋಭಿತಾ, ದ್ವಿತೀಯ ಬಹುಮಾನ ನಿಖಿತಾ. ವಿಜೇತರನ್ನ ಉದರ್ನ ನಮ್ಮ ಎದುರುದಿ ನಂಚಿನ ಶ್ರುತ ನವೀನ್ ಶೆಟ್ಟಿ ಹಿರೇಗೆ ಧನ್ಯವಾದಗಳು. ಅಂಚನೆ ವಿಜೇತರಿಗೆ
ಇನಾಮನು ಕೊರ್ನಂಚಿನ ನಮ್ಮ ಪ್ರೀತಿದ ಮಲ್ಲ ವಿನ್ಯರ್ ಶ್ರೀ ಹರೀಶ್ ಕುಮಾರ್ ಇರೆಗೆ ಧನ್ಯವಾದಗಳು. ಅಂಚನೆ ನನ್ನ ದೊಂಬುಗು ಮಲ್ಲ ವಿನ್ಯರ್ ಅದು ಇರ ಪಾಲು ಪಡೆಯೊಂದುಲ್ಲರು ಇರ್ನ ಭಿನ್ನಾದಿಗೆದ ರಡ್ಡು ಮದಿಪು ಎಂಗ್ಲೆಂದ್ರೋಡು ಶ್ರೀ ವಿನಾಯಕ ಸಿದ್ಧಿವಿನಾಯಕ ರಾಜರಾಜೇಶ್ವರಿ ದೇವಸ್ಥಾನದ ಅನುಗ್ರಹ ದೇವಸ್ಥಾನದ ಅನುಗ್ರಹ ಇತ್ತಿನೇಟು ಈ ಕಾರ್ಯಕ್ರಮದ ಮಾತು ಬಂದಲಿಗೆ ನಮಸ್ಕಾರ ಅಂತ ಒಂದಲ್ಲೇ ಅಂಚನೆ ಈ ಕಾರ್ಯಕ್ರಮ ಶೋಕಡು ನಡ್ಪಡ್ನಾಡ ನಮ್ಮ ಕಾರ್ಯಕಾರಿ ಸಮಿತಿ ಬೊಕ್ಕ ಅವ್ರದ ನಾಗರಿಕರನ್ನ ಸಹಕಾರ ಬೋರ್ಡ್ ಹಾಕೊಂಡು ಅಂಚನೆ ದೇವರನ್ನ ಅನುಗ್ರಹ ಐಡ್ದುಂಬೋಡು ಬೊಕ್ಕ ಧಾರ್ಮಿಕ ವಿಷಯಡು ಜೋಕ್ಲಿನ ಎಂಚ ಅಳವಡಿಸೋಡು ಪಂಡದು ನಮ್ಮ ಮಾಧವಣ್ಣ ಪಂಡ್ಯರು ಅಂಚನೆ ಎಂಕ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಂತುಕೊರ್ನ ಕಾರ್ಯಕಾರಿ ಸಮಿತಿಗೆ ಧನ್ಯವಾದ ಪನೊಂದು ಎನ್ನ ರಡ್ಡ ಪಾತೆರನ್ನು ಅಂತವನಲ್ಲೇ ಜೈ ಹಿಂದ್. ಕುಮಾರ್ ಇರೆಗೆ ತುಂಬು ಹೃದಯದ ಧನ್ಯವಾದಗಳು. ನನ್ನ ತುಂಬುಗು ಕುಡವರಿ ಬಿನ್ನೆ ಮೀನುಗಾರಿಕಾ ಇಲಾಖೆ ಮಂಗಳೂರು ಉನ್ನತ ಉಪನಿರ್ದೇಶಕರ ನೆಂಚಿನ ಶ್ರೀ ದಿಲೀಪ್ ಕುಮಾರ್ ಇರೆಡ್ ರಡ್ಡು ಪಾತೆರ. ಮುಖ್ಯವಾಗಿ ಯಾವುದೇ ಈ ತರಹದ ಕಾರ್ಯಕ್ರಮಗಳಾಗಬೇಕಾದ್ರೆ ದಾನಿಗಳು ತುಂಬ ಮುಖ್ಯ ಆಗ್ತಾರೆ. ಈ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಏನಿದೆ ಎಲ್ಲ ದಾನಿಗಳಿಂದ, ಇದರಿಂದಾಗಿ ಯಾವುದೇ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡೆಯಲ್ಪಡ್ತದೆ. ಆದ್ದರಿಂದ ಯಾರೆಲ್ಲ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದೀರಿ, ನಿಮ್ಮೆಲ್ಲರಿಗೆ ಇನ್ನೂ ಕೂಡ ಒಳ್ಳೆಯದಾಗಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಿ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಇನ್ನೂ ಕೂಡ ಉತ್ತಮವಾಗಿ ಈ ಕಾರ್ಯಕ್ರಮಗಳು ಮೂಡಿಬರಲಿ ಅಂತ ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ, ಈ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಕ್ಕೆ ನನಗೆ ಬರ ಹೇಳಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನೀವು ಮುಂದಿನ ಬಹುಮಾನ ವಿತರಣೆಯನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಥ್ರೋಬಾಲ್ ಮಹಿಳೆಯರ ಸುಷ್ಮಾ ಮಕ್ಕಳ ತಂಡದಲ್ಲಿ ಸುಷ್ಮಾ ಪ್ರಕಾಶ್ ನಗರ ವಿಭಾಗ, ಸುಷ್ಮಾ ಪ್ರಕಾಶ್ ನಗರ ಅದೇ ರೀತಿ ಎರಡನೇ ಬಹುಮಾನವನ್ನು ಅಂಕಿತಾ ಮತ್ತು ತಂಡ ಇವರು ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಂಕಿತಾ ಮತ್ತು ತಂಡ ಜೂನಿಯರ್ ವಿಭಾಗ. ಅದೇ ರೀತಿ ಮಹಿಳೆಯರ ವಿಭಾಗ, ಮಹಿಳೆಯರ ಥ್ರೋಬಾಲ್ ವಿಭಾಗದಲ್ಲಿ ಮೊದಲನೆಯ ವಿಜೇತರು SKMM ಮುಂಡೋಳಿ. ಧನ್ಯವಾದಗಳು ಶ್ರೀ ದಿಲೀಪ್ ಕುಮಾರ್ ಅವರಿಗೆ. ಮಹಿಳಾ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಎರಡನೇ ಬಹುಮಾನವನ್ನು ದಿವ್ಯ ಜ್ಯೋತಿ ಮಹಿಳಾ ಮಂಡಲ ಪಂಡಿತ್ ಹೌಸ್ ಇವರು ಪಡೆದಿರುತ್ತಾರೆ. ದಿವ್ಯ ಜ್ಯೋತಿ ಶ್ರೀ ಬಿ ಭಾಸ್ಕರ್ ಕುತ್ತಾರ ಮೇರೆಗೆ ನನ್ನ ದುಂಬುದ ಗುಂಪುದ ಗೊಬ್ಬುದ ಬಂತಲೆಗೆ ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ಟಿ ಮುಗ್ಲಿಗೆ ಬಹುಮಾನ ಕೊಡುವ. ಮೊದಲನೇ ಬಹುಮಾನವನ್ನು ದುರ್ಗಾವಾಹಿನಿ ಮಹಿಳಾ ಮಂಡಲ ಕುತ್ತಾರ ಇವರು ಪಡೆದಿರುತ್ತಾರೆ. ದುರ್ಗಾವಾಹಿನಿ ಮಹಿಳಾ ಮಂಡಲ ಕುತ್ತಾರ್ ಸೇರಿದಿನ ಮಾತು ಬಿನ್ನಿರ್ನ. ಎರಡನೇ ಬಹುಮಾನ ದಿವ್ಯ ಜ್ಯೋತಿ ಮಹಿಳಾ ಮಂಡಲ ಪಂಡಿತ್ ಹೌಸ್. ಹಗ್ಗ ಜಗ್ಗಾಟದಲ್ಲಿ ಎರಡನೇ ಬಹುಮಾನ ಪಡೆದಿರುತ್ತಾರೆ ದಿವ್ಯ ಜ್ಯೋತಿ ಮಹಿಳಾ ಮಂಡಲ ಪಂಡಿತ್ ಹೌಸ್. ಧನ್ಯವಾದಗಳು ಶ್ರೀಮತಿ ಮೀನಾಕ್ಷಿ ಸೀತಾರಾಮ್ ಶೆಟ್ರೆಗೆ. ನನ್ನ ದುಂಬುದ ಗೊಬ್ಬುದ ಪಂತಲದ ಈ ನಮನು ಶ್ರೀಮತಿ ಮಾಧವಿ ಬುಳ್ಳಾಲ್ ಕೊಡ್ದು ಸಹಕರಿಸೋಡು ಬಂದಿಡ ವಿನಂತಿ ಮಾಡ್ತಂದಲೆ. ಪುರುಷರ ವಿಭಾಗದಲ್ಲಿ ಹಗ್ಗ ಜಗ್ಗಾಟದಲ್ಲಿ ಮೊದಲನೇ ಬಹುಮಾನ ಪಡೆದಿರುತ್ತಾರೆ ಗಿರಿಧರ್ ಬ್ರದರ್ಸ್ ಸುಭಾಷ್ ನಗರ. ಎರಡನೇ ಬಹುಮಾನವನ್ನು ಪಡೆದಿರುತ್ತಾರೆ KVF ಸರ್ಕಲ್ ಕುತ್ತಾರ್.
ಪುರುಷರ ವಿಭಾಗದಲ್ಲಿ 2ನೇಯ ಸ್ಥಾನವನ್ನು ಪಡೆದಿರುತ್ತಾರೆ KVF ಸರ್ಕಲ್ ಕುತ್ತಾರ್. ಅದೇ ರೀತಿ ವಾಲಿಬಾಲ್ ವಿಭಾಗ ಪುರುಷರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಚಿರಾಗ್ ಮತ್ತು ತಂಡ. ಧನ್ಯವಾದಗಳು ಶ್ರೀ ಶರಣ್ ಶೆಟ್ಟಿ ಮೇರೆಗೆ ನನದ ಗೊಬ್ಬುದ ಪಂತೊಲೆದ ವಿಜೇತೆ. ಮೊನ್ನೆ ನಡೆದಂತಹ ಕ್ರೀಡಾ ಸ್ಪರ್ಧೆಯಲ್ಲಿ ನಮ್ಮ ಜೊತೆ ತೀರ್ಪುಗಾರರಾಗಿ ಇದ್ದಂತಹ ತ್ಯಾಗಂ ಅರೇಕಳ ದೈಹಿಕ ಶಿಕ್ಷಕರು ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ಜೊತೆ ತೀರ್ಪುಗಾರರಾಗಿ ಬಂದಿರುವಂತಹ ಹರೀಶ್ ಪೂಜಾರಿ ಅಮ್ಲಮೊಗ್ಗರು ಇವರು ಕೂಡ ಗೌರವ ಸ್ಮರಣಿಕೆ ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಹಗ್ಗ ಜಗ್ಗಾಟದಲ್ಲಿ ದ್ವಿತೀಯ ಸ್ಥಾನ ಪಡೆದಂತಹ ಪುರುಷರ ವಿಭಾಗದ KVF ಸರ್ಕಲ್ ಕುತ್ತಾರ್ ಇವರು ದ್ವಿತೀಯ ಬಹುಮಾನವನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನೋರ್ವ ತೀರ್ಪುಗಾರರು ನಿಖಿತಾ ಪ್ರಕಾಶ್ ನಗರ ಇವರು ಕೂಡ ಗೌರವ ಸ್ಮರಣಿಕೆಯನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನವೀನ್ ಕುತ್ತಾರ್. ಹಾಗೆಯೇ ಇನ್ನೋರ್ವ ತೀರ್ಪುಗಾರರಾದಂತಹ ನವೀನ್ ಕುತ್ತಾರ್ ಇವರು ಕೂಡ ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನವೀನ್ ಕುತ್ತಾರ್ ತೀರ್ಪುಗಾರರು ನವೀನ್ ಕುತ್ತಾರ್ ಗೌರವ ಸ್ಮರಣಿಕೆಯನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ರಾಜರಾಜೇಶ್ವರಿ ಭಜನಾ ಮಂದಿರ ಪಂಡದೆತ್ತಲು ಆ ಪೊರ್ತುಡು ಯಾನು ಊರುಗು ಬೈದಿನ ಪೊಸತ್ತು ಅಪಗ ಒಂದು ಎಲ್ಯ ಮಾಡಿಡು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಶುಕ್ರರ ಭಜನೆ ಮಂತೊಂದು ಇನಿ ಆ ಕಾಲೋಡು ದಿವಂಗತ ರಾಮಕೃಷ್ಣ ಕಯಂಗಳ ಅವೇ ಲೇಖನೆ ದಿವಂಗತ ದೆಕ್ಕಾಡು ಕೃಷ್ಣ ಕೊಟ್ಟಾರಿ ಅವೇ ಲೇಖನೆ ಈತ ಗೌರವಾಧ್ಯಕ್ಷರಾಯನ ಚಂದ್ರಾಸ್ ಕೊಟ್ಟಾರ್ಲು ಅಂಜನೆ ದಿವಂಗತ ರತ್ನಾಕರ್ ಗಟ್ಟೆ ದಿವಂಗತ JP ಅವೇ ಲೇಖನೆ ಹಲವಾರು ಪುದರು ಪಂಡ ಉದ್ದಗೊಂಡು ಆ ಟೈಮಡು ಶುಕ್ರನ ಭಜನೆ ಮಂತೊಂದು ಇನಿ ಆ ಪೊರ್ತುಡು ನಮ್ಮ ಊರುಡು ಗ್ರಾಮಡು ಊಲ ಗಾಂಡ್ ಗೌಜಿ ಓಲ ಇದ್ದಂದೆ ವರ್ಷೋಡೋರ ನಮ್ಮ ಕುತ್ತರದ ಗ್ರಾಮದ ದೇವದೇವರ ಜಾತ್ರೆ ಮಾತ್ರ ಅವಂತನು ಆ ಪೊರ್ತುಡು ನಗರ ಭಜನೆ ಪಂಡದು ಇಲ್ಲಡೆ ಪೋದು ಭಜನೆ ನಗರ ಭಜನೆ ಮಂತೊಂದಿನ ಈ ಸಂಸ್ಥೆ ಆನಿದ ದಿನದ ಆ ಕನಸು ಆ ಹಿರಿಯರನ ಕನಸು ಒಂಜಿ ಭಜನ ಮಂದಿರ ಇತ್ತಿನ ದೇವಸ್ಥಾನ ಅದು ಮಾರ್ಪಡಿಸಿ ಬಕ್ಕ ಐಕ್ ಆನೇರ್ದಿ ನಿಂಜಿ ಇನಿ ಮುಟ್ಟಲ ಆ ಕಮಿಟಿ ಸದಸ್ಯ ಶ್ರದ್ಧಾ ಭಕ್ತಿ ಅವೇ ಲೆಕ್ಕನೆ ನಿಯತ್ತಡು ಇನಿ ದೇವಸ್ಥಾನವಾದ ಅಳವಡಿಸಿದೆ ಅವೇ ಲೆಕ್ಕನೆ ಆ ಪೊರ್ತುದ ಆ ಗಣೇಶೋತ್ಸವದ ನೆಟ್ಟು ಸುರತ 2 ವರ್ಷಡು ಆ ಗಣಪತಿ ದಿನಗ ಯಾನ ಆ ಸಮಿತಿಲಿತ್ತೆ ಉದಾಹರಣೆಗೆ ದಿನೇಶ್ ಗಟ್ಟಿ ಅವೇ ಲೇಖನೆ ದಿನೇಶ್ ಬಂದುಳ್ಳೇರು ಆ ರೀತಿ ಪಿದೆ ಉಳ್ಳೇರು ಇನ್ನಿ ಕಾರ್ಯಕ್ರಮ ಬತ್ತಿದ್ದೀರಿ ಅಂಚನೆ ಗೋಪಾಲ್ ಕೂತಾರು ಬೇತೆ ಒಂಜಿ ಜವನಿಯರು ಒಂಜಿ ಶಿಸ್ತುಬದ್ಧವಾದ ಒಂಜಿ ನಿಯತ್ತಡು ಭಕ್ತಿ ಶ್ರದ್ಧೆಡು ಎತ್ತದು ಈ ದೇವಸ್ಥಾನವಾದ ಮಾರ್ಪಡಿಸದು ಸಿದ್ಧಿವಿಕ ದೇವಿಯರನ್ನ ಸ್ಥಾಪನೆ ಮಂತದ್ದು 38ನೇ ವರ್ಷದ ಈ ಗಣಪತಿ ಆ ಪೊರ್ತುಡು ಖಾಲಿ ಕರ್ಂಬು ಕೊರಂತಿತ್ತಿನ ಈ ನಮ್ಮ ಗಣೇಶೋತ್ಸವ ರಾಜೇಶ್ವರಿ ದೇವಸ್ಥಾನ ಇನಿ
ಇಡೀ ಸಾಧಾರಣ ಒಂಜಿ ಐನಾಜಿ ಗ್ರಾಮಡ್ದುಲ ಒಂಜಿ ತೆನೆ ವಿತರಣೆ ಮನ್ಪುನ ಒಂಜಿ ಕಾರ್ಯಕ್ರಮ ಇನ್ನು ಈ ಕ್ಷೇತ್ರ ನಡಪುಣ ಪಂಡ ಅವು ಚಿಲ್ಲರದ ವಿಷಯ ಇತ್ತು. ಇನ್ನು ತೆನೆ ವಿತರಣೆ ಇನ್ನು ಮೂಲು ರಾಜರಾಜೇಶ್ವರಿ ದೇವಸ್ಥಾನ ನೀನು ಕಣ್ಣಾರ ತುಯ್ಯ ರಾಜರಾಜೇಶ್ವರಿ ದೇವಸ್ಥಾನ ಅಪ್ಪನ ಸನ್ನಿಧಾನಡು ಆ ತೆನೆನದ ಎದು ಮಹಾಗಣಪತಿನ ಸನ್ನಿಧಾನದ ಎದುರು ಒಂಜಿ ತೆನೆಗೆ ಜನ ಖಾಲಿ ನಮ್ಮ ಗ್ರಾಮದತ್ತು ಒಳ್ತೊಳ್ತಕ್ಕಲು ಬತ್ತದ ತೆನೆನು ಕೊನೋದು ಇಲ್ಲ ಜಿಂಜಾದು ಮಧ್ಯಾಹ್ನದ ಒಣಸ ಮಂತಿನ ಈ ಪವಿತ್ರವಾದ ಕ್ಷೇತ್ರ ಈ ಅಪ್ಪೆ ರಾಜರಾಜೇಶ್ವರನ ಅನುಗ್ರಹ ಜಂದ ಸಾಧ್ಯಜಿ ಅವೇ ಲೆಕ್ಕನೆ ಮೂರು ನಡಪುನಂಚಿನ ಅನ್ನಪ್ರಸಾದ ಅವೇ ಲೆಕ್ಕನೆ ಪ್ರತಿಯೊಂದು ವರ್ಷದ ಆಪುನ ಕಾರ್ಯಕ್ರಮ ದೀಪೋತ್ಸವ ಅವಡು ಅವೇ ಲೆಕ್ಕನೆ ಬಿಷು ಕಾರ್ಯಕ್ರಮ ಅವಡು ಅವೇ ಲೆಕ್ಕನೆ ಬೇತೆ ಬೇತೆ ಧಾರ್ಮಿಕ ಸಭೆ ಮೂಲ ನಡಪುನವಂಡ ಇತ್ತನಲ್ಲ ಇನ್ನು ಊರ್ದಾಕ್ಲೆಡ್ ಮಾತ್ರ ಸೇರ್ದು ಸವಾರ್ದ ರೀತಿಡು ಒಂಜಿ ಕಪ್ಪು ಚುಕ್ಕೆ ಇಜ್ಜಂದ ನಡಪುನವಣದ ಸಂಸ್ಥೆ ಪಂಡ ಒಂಜಿ ಕ್ಷೇತ್ರ ಪಂಡ ಅಪ್ಪೆ ರಾಜರಾಜೇಶ್ವರಿ ಕ್ಷೇತ್ರದ ಒಂಜಿ ಮಹಿಮೆ ನೆತ್ತ ಈತ ಮಾತ್ರ ನಡಪುಣ ಒಂಜಿ ವಿಷಯ ಪಂಡ ಆ ಕಮಿಟಿ ಸದಸ್ಯರು ಅವೇ ಲೆಕ್ಕನೆ ವರ್ಷ ವರ್ಷ ಆಪುರ ಅಧ್ಯಕ್ಷರ ನೇತೃತ್ವಡು ಅವೇ ಲೆಕ್ಕನೆ ವರ್ಷ ವರ್ಷ ಗಣೇಶೋತ್ಸವ ಸಮಿತಿದ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳಾ ಘಟಕದಕ್ಕಳು ಶಿಸ್ತುಬದ್ಧವಾಯಿನೇಟು ಕಟ್ಟುನಿಟ್ಟಿನ ಕ್ರಮ ಇರ್ತದೆ. ಇನ್ನು ಗಣೇಶ ಉತ್ಸವನ ಶೋಭಾಯಾತ್ರೆ ಮನ್ಪುನ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಡೆ ಮನೆ ಮನೆ ಒಂಜೆ ಪುದರ್ ಪೋತಿನ ಮನ್ಪುನ ಕ್ಷೇತ್ರಗಳಿಗೂ ಈ ಸಂದೊಂದು ಪಾತ್ರದಿಂದ ಉಳ್ಳೇರು ಅಂಚಾದ ಪುನಗ ಈ ಕ್ಷೇತ್ರ ಅನ್ನಪೂರ್ಣ ಶರಿ ಮೂಲು ಪ್ರತ್ಯಕ್ಷ ರಾತ್ರಿಗೆ ಬಂದಕ್ಕೆ ಮೂಲ ಕೊರ್ಪುನ ಅನ್ನ ಪ್ರಸಾದ ಏತು ರುಚಿಕರ ಉಂಡು ಬಂದು ಜನ ಒಂಜಿ ಪಂಪಿನ ಪಾತ್ರ ಉಂಡು ಅವೇ ಲೆಕ್ಕನೆ ಈ ಕ್ಷೇತ್ರಡು ಒಂಜಿ ಎಲ್ಲ ಮಟ್ಟದ ಒಂಜಿ ಬಡವರಿಗಳ ಉತ್ತರ ಕ್ರಿಯೆಗಳ ಒಂಜಿ ವ್ಯವಸ್ಥೆ ಅವಲ ಒಂಜಿ ಕೈ ಕೆಟ್ಟಕುನಂಚಿನ ಒಂಜಿ ದರಟು ಅಕ್ಲೆ ಉತ್ತರ ಕ್ರಿಯೆದ ಕಾರ್ಯಕ್ರಮ ಮೂಲ ನಡಪುನ ತೂನಗ ಅವೇ ಲೆಕ್ಕನ ಉತ್ತರ ಕ್ರಿಯೆದ ಆ ಹಿರೇಬಲಸನಗ ಐಕ್ ಪಂಡು ಕೊರ್ಪುನಂಚಿನ ಆ ಕಾರ್ಯಕರ್ತರು ಆ ವನಸ್ಥ ಕಾರ್ಯಕರ್ತರು ಏತು ಶಿಸ್ತುಬದ್ಧವಾದ ನಡುಪುನ ತುನಗ ಒಂಜಿ ಆಶ್ಚರ್ಯ ಆಪುಣು ಮೂಲು ಈ ಕ್ಷೇತ್ರ ಸದಾ ರಾಜರಾಜೇಶ್ವರಿ ಅಪ್ಪನೊಟ್ಟಿಗೆ ಅನ್ನಪೂರ್ಣೇಶ್ವರಿ ನೆಲೆಯೂರ್ದಲ್ಲಿ ಪಂಪುನೇಕ ಸಂಶಯ ಇಜ್ಜಿ ಇನ್ನು 38 ಗಣಪತಿ ಈ ಶೋಭಾಯಾತ್ರೆಗೆ ಏನನ್ನು ಸಂಘದ ನಮ್ಮ ಕುಲಾಲ ಸಂಘದ ನೆಟ್ಟು ಏನನ್ನು ಅನ್ವಯಿಸ್ತಾರೆ ಯಾನು ಈ ಕ್ಷೇತ್ರದ ಈ ಯಾಕಡೆ ಪವಿತ್ರ ಅಧ್ಯಕ್ಷರು ಗಣೇಶೋತ್ಸವ ಸಮಿತಿ ಅಧ್ಯಕ್ಷರು ಪವಿತ್ರ ಗಟ್ಲೆ ಪಂಡ್ಯರು ನಮ್ಮ ನೆರೆಕರೆ ಅಂದೆ ಆಂಡಲ ಎನ್ನ ಈ ನೆರೆಕರೆ ಆಂಡಲ ಏನನ್ನು ಕುಲಾಲ ಸಂಘದ ಅಧ್ಯಕ್ಷ ನೆಲೆಟ್ಟು ಬತ್ತದು ಒಂಜಿ ರೆಡ್ಡು ಪಾತ್ರನೇಕ ಅವಕಾಶ ಮಂತು ಕೊರ್ನೇಕ ಹೆಚ್ಚಿಗೆ ಪಾತ್ರನ ನಲ್ಲಾತ ಈ ಜನಸ್ತುನ ತುಣಕ ನಂದ ಕಾರ್ಯಕ್ರಮ ಆಯರುಂಡು ಒಂಜಿ ಬತ್ತಿನ ಭಕ್ತಾದಿನಕ್ಕಳು ಒಂಜಿ ಚೂರು ಪಂದಂದೆ ಕೆಬ್ಬೆ ಕೊಡ್ತು ಈ ಧಾರ್ಮಿಕ ಸಭೆನ ಕೇಂದ್ರ ಅವೇಲಕನೆ ಪೂಜೆಗಳ ಭಾಗವಹಿಸ್ತದೆ ನನದ ಕಾರ್ಯಕ್ರಮ ಕಾತೊಂದುಲ್ಲೇರಿ ಅಂಚೆನೆಟ್ಟು ಅವಕಾಶ ಮಂತ್ರಿ ಕೊರ್ನಾಕ್ಲೆಗೆ ನಿಕ್ಲೆ ಮಾತ್ರೆಗಳ ಧನ್ಯವಾದ ಕೊರ್ದು ಎನ್ನ ರೆಡ್ಡ ಪಾತ್ರ ವಿರಾಮವನ್ನು ಸರಿ ಕುಲ್ನಲ್ ಪಡ್ದೆ ನಮಸ್ಕಾರದ ಮುದ್ರೆಡ್ ಎಟ್ಟೆ ಮದಿಪನ್ನು ಕೊಡ್ತೇರು ಶುಭಾಶಯನ ಕೊಡ್ತೇರು ಸರಿ ಅಮ್ಮ ಇರ್ನ ಪ್ರೀತಿ ಸಹಕಾರ ಆಶೀರ್ವಾದ ನಮ್ಮ ಮಿತ್ರ ಸದಾ ಉಪ್ಪಡು ಪಂದು ನಮ್ಮೊಂದು ಬೈದ್ರಂಚಿನ ಶ್ರೀದೇವಿ ನೀರಿಗೆ ಆಯುರ ಆರೋಗ್ಯ ಭಾಗ್ಯ ಸುಖ ಸಂಪತ್ತನ್ನು ಕರುಣಿಸ್ತಾ ಬಂದೊಂದು ಅಂಚನೆ ಶ್ರೀಮತಿ ಮಾಧವಿ ಬುಲ್ಲಾಲ್ ಅಲ್ತಿರ್ದೆ ತೆಲಿಕೆದ ಮುಖೇನ ಬಂತೇರು ಖಂಡಿತವಾದ್ಲ ಪಾತ್ರ ಓಡಿಸಿ ಖಾಲಿ ತೆಲಿಕೆಡೆಯನ್ನು ಶುಭಾಶಯನ ಕೊಡ್ತೆ ಅಂದೆ ಇರಗಿಲ್ಲ ತುಂಬ ಹೃದಯದ ಧನ್ಯವಾದಲು ನೊಂಬುಗು ಶ್ರೀ ಶರಣ್ ಶೆಟ್ಟಿ ಎ ಬೆರೆಡ್ದು ರಡ್ಡು ಪಾತೆರ ಅಂಚನೆ ಮೂಲು ಬೈದಿನಂಚಿನ ಮಾತ ಬಿನ್ನೆರೆಲ್ಲ ಮುಖ ಗಣ್ಯರೆಗ್ಲ ನಮಸ್ಕಾರ ಪನೊಂದು ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ 38ನೇ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಶುಭ ಕೋರೊಂದುಲ್ಲೆ ಅಂಚೆನೆ ಸುರುಕು ಮೂಲ್ ಪನ್ಪುನಾಂಡ ನಮ್ಮ ಈ ರಾಜರಾಜೇಶ್ವರಿ ಕ್ಷೇತ್ರದ ಮಂಡಲದ ಸದಸ್ಯರೆಗಳ ಸುರೂಕು ನಿಖಿಲ್ ಮುಲ್ಪ ಬೇಲೆ ಮಲ್ಪೊಡಾಯಿ ನೆಂಚಿನ ಪಂಡ ನಮ್ಮ ಈ ಕ್ಷೇತ್ರದ ಮಂಡಲದ ಸದಸ್ಯರಾವಡು ಮಹಿಳಾ ಮಂಡಲದ ಕಲಾವಡು ಬೊಕ ಸಂಘಟನೆದ ಕಲಾವಡು ಅಕ್ಲೆಗೆ ಸುರೂಕೊಂಜಿ ನಿಖಿಲೊಂಜಿ ಚಪ್ಪಾಲೆ ಕೊರಡು ಜೋರು ನನಲ ಇಜ್ಜಿ ಕೇನಿಜ್ಜಿ ನನಲ ಜೋರು ಚಪ್ಪಾಲೆ ಕೊರಡು ನಿಖಲ್ ಯಾನ್ ದಾಯ ಪನೊಂದುಲ್ಲೆ ಪಂಡ ಇದು ಕಾರ್ಯಕ್ರಮದ್ದು ಇದು ನಿಜವಾಯಿನ ಧರ್ಮ ರಕ್ಷಣೆ
ದಯಪಂಡ ಇತ್ತೆ ಪ್ರತಿಯೊಂಜಿ ಇಲ್ಲಡು ಈ ಕಾರ್ಯಕ್ರಮ ಅವಡು ಪರ್ಬ ಮನ್ಪುನಾತ್ ಪುರ್ಸೊತಿಜ್ಜಿ ಇಂಚಿನ ಸಂಘಟನೆಯಲ್ಲಿ ಈತ ಜನನ್ ಸೇರ್ಪದೊಂಜಿ ಕಾರ್ಯಕ್ರಮ ಮಲ್ಪೊಡಂಡ ಅವಲ 38 ವರ್ಷದಿಂಚ ಮಲ್ತೊಂದುಲ್ಲೇರು ಅಕ್ಲೆಗೆ ಸುರೂತ ಸೊಲ್ಮೆಲು ಸುರೂತ ಚಪ್ಪಾಲ್ ಅಕ್ಲೆಗೆ ದಿಕ್ಕೋಡು ನಿಖಿಲ್ಡ ಪ್ರತಿ ಒರೆಯಡ ನಮ್ಮ ಹಿಂದುಲಾವಡಿ ಈ ಧರ್ಮಡಿತ್ತಿನಕ್ಲೆ ಮಾತಾಡಲ್ಲ ಯಾನು ಒಂಜಿ ವಿನಂತಿ ಮಲ್ತೊಂದುಲ್ಲೆ ಇತ್ತೆ ನಮ್ಮ ಈ ಧಾರ್ಮಿಕ ಕಾರ್ಯಕ್ರಮದ ಆಯ್ನಾತು ದೂರ ಪೋಂದುಲ್ಲ ನಮ್ಮ ಜಾಸ್ತಿ ಆದಿತ್ತ ದಾದ ಮಲ್ತೊಂದುಲ್ಲೇರು ಪಂಡ ಮೊಬೈಲ್ ಧಾರ್ಮಿಕ ಕಾರ್ಯಕ್ರಮ ಬೈದನು ಖಾಲಿ ಈ ಇಂಚಿನ ಕಾರ್ಯಕ್ರಮ ಕಮ್ಮಿ ಸೇರ್ನು ಖಾಲಿ ಫೋಟೋದೆತ್ತದ್ದು ಸ್ಟೇಟಸ್ ಬಾರ್ದು ನಮ್ಮೆತ್ತೆ ಈ ಧಾರ್ಮಿಕ ಕಾರ್ಯಕ್ರಮ ಒಂದುಂಡು ಐದು ಮಾತ ಪಿದೈ ಬತ್ತದು ಪ್ರತಿ ಒರಿಯೆ ಇಂಚಿನ ಸಂಘಟನೆಗೆ ಸೇರ್ದು ಪ್ರತಿ ಒರಿಯೆ ಕೈಗೂಡೋದು ಒಂಜೋನಕ್ಲಾವಡಿ ಏರ್ಲ ಇಲ್ಲಡ ಪ್ರಾಯದಕ್ಲಾವಡಿ ಇಂಚಿನ ಸಂಸ್ಥೆಗೆ ಸೇರ್ದು ಆಯ್ನಾತ್ ನಮ್ಮ ಧರ್ಮದ ಪ್ರತಿಯೊಂದು ಕಾರ್ಯಕ್ರಮನ ಆಯ್ನಾತ್ ಮಲ್ಪೋಡು ಪಂಡದ ನಾನು ವಿನಂತಿ ಮಲ್ತೊಂದು ಎನ್ನ ರಡ್ಡು ಪಾತೆರನ್ನು ಮುಗಿತೊಂದುಲ್ಲ ಇಂಕ ಅವಕಾಶ ಕೊರನೆಗೆ ಮಸ್ತ್ ಧನ್ಯವಾದಗಳು ಮಾತೇರೆಗಳು ಬರಿ ಪೊರ್ಲುದ ಎಡ್ಡಪ್ಪದ ಮದಿಪುನ ಕೊರಿಯರು ಶ್ರೀ ಶರತ್ ಶೆಟ್ಟಿಯೇ ಯುವ ವಕೀಲೆಲ ಅಂದ ಅಂಚನೆ ಕಾರ್ಯದರ್ಶಿಲು ಬಿಜೆಪಿ ಯುವ ಮೋರ್ಚಾ ಮಂಗಳೂರು ವಿಧಾನಸಭಾ ಕ್ಷೇತ್ರ ಧನ್ಯವಾದಗಳು ಇರೇಗ ಧಾರ್ಮಿಕ ಲೇಸದ ಗುರಿಕಾರ್ಮಣ ವಹಿಸೊಂದಿನಂಚಿನ ಶ್ರೀ ಸದಾಶಿವ ಉಳ್ಳಾಲ್ ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮಂಗಳೂರು ಮೆರೆಡ್ದು ಅಧ್ಯಕ್ಷೀಯ ನಿಲೆಟ್ ಗುರಿಕಾರ್ಮೆದ ಮದಿಪು ಇನಿ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನ ಕುತ್ತಾರು ನೇತೃತ್ವದ 38ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ನಡೆತೊಂದುಂಟು ಈ ಕಾರ್ಯಕ್ರಮ ಈತು ವಿಜೃಂಭಣೆ ನಡಪೆರೆ ಮುಲ್ತ ಆಡಳಿತದ ಸಮಿತಿದ ಪ್ರತಿ ಒಂಜಿ ಸೇವಕರನ್ನ ಭಾರಿ ಮಲ್ಲಾಯಿನ ಕೊಡುಗೆತ್ತದು ಇನ್ನು ಈ ಕಾರ್ಯಕ್ರಮ ಎಡ್ಡೆ ರೀತಿಯಲ್ಲಿ ನಡಪರೆ ಅವಕಾಶ ಆಗ್ತದೆ ನಾನು ನೇತ ದುಂಬಲ ಕೆಲವೊಂದು 2 ಸಲ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ 38 ವರ್ಷದ ದುಂಬು ಈ ಕ್ಷೇತ್ರ ಎಂಚೆತ್ತನ್ನು ಪಂಡದು ನಮ್ಮ ಕುಲಾಳರು ಪಂಡೇರು ಈ ಒಂಜಿ ಲೇಸ್ದ ವಿಚಾರ ಬಂದಾಗ ಮೂಲ ನಮ್ಮ ವೇದಿಕೆಡ ಮಾತಿರಲಿಲ್ಲ ಪ್ರತಿ ಒಂಜಿ ಸಂಘ ಸಂಸ್ಥೆದ ಪ್ರತಿನಿಧಿಗಳು ಇನ್ನು ಮಾತಿರಲ ಈ ವೇದಿಕೆಡ್ ಮಲ್ಲ ಗುರಿಕಾರರಾದ ಕುಲೊಂದೇರು ಅಕ್ಲೆ ಮಾತ್ರೆಗಳನ್ನು ಸುರುಕಾದ ಸೊಲ್ಮ ಸಂದ ಒಂದು ಎದುರುಡುಪಿನಂಚಿನ ಅಣ್ಣನಕ್ಲೆಗೆ ಅಕ್ಕನಕ್ಲೆಗೆ ಸೊಲ್ಮ ಸಂದ ಒಂದು ಈ ರಾಜರಾಜೇಶ್ವರಿ ದೇವಸ್ಥಾನ ನಡಪಣಂಚಿನ ಈ ಕಾರ್ಯಕ್ರಮ ಎಡ್ಡೆ ರೀತಿಯ 38 ವರ್ಷ నుంచి ನಡ್ತೊಂದು ಬೈದಿನ ಈ ಗಣೇಶೋತ್ಸವ ನಮ್ಮ ದಾಯ ಆಚರಿಸುವ ಪನ್ನಾಂಡ ಸ್ವಾತಂತ್ರ್ಯ ಪೂರ್ವಾಡು ನಮ್ಮ ಜನಕ್ಲಿನ ಮಾತ್ರ ಒಟ್ಟಿಗೆ ಸೇರಿಸೋಡು ಪನ್ಪಡೊಂಜಿ ಕನಸಿದೆ ಇದು ಆ ಸಂದರ್ಭದ ಹೋರಾಟ ಮಲ್ಪನಾಗ ಜಾತಿ ಭೇದ ಒವ್ಲ ಇದ್ದ ಮಾತೆಲ್ಲ ಒಟ್ಟಿಗೆ ಸೇರಿಸೋದು ಬಾಲಗಂಗಾಧರ್ ತಿಲಕರು ಈ ಗಣೇಶೋತ್ಸವವನ್ನು ಪೂರ್ಣಡಿಸ್ತಾ ಪ್ರಾರಂಭ ಮಾಡ್ತಾರೆ ಆರು ಮಲ್ತಿನಂಚಿನ ಕೆಲಸದ ಇನ್ನು ನಮ್ಮ ಮಾತೆಲ್ಲ ಒಗ್ಗಟ್ಟದು ಸಂಘಟನೆ ಮಾತ್ರ ಒಟ್ಟಿಗೆ ಅದು ಮಾತೆಲ್ಲ ಒಂಜಿ ರೀತಿಯ ತಾರತಮ್ಯ ಇದ್ದ ಮಾತೆಲ್ಲ ಒಟ್ಟಿಗೆ ಸೇರಿ ನಂಚಿನ ಅವಕಾಶ ಇನಿಕ್ಲ ನಡತೊಂದು ನೇನು ನಮ್ಮ ನೆನಪಡುತ್ತಿನ ನಮ್ಮ ಧರ್ಮ ಇನ್ನು ಪ್ರತಿಯೊಂದು ಕ್ಷೇತ್ರಡ್ಲ ನಮ್ಮ ತೂಪ ಪ್ರಾಯದಾಗಲು ನಮ್ಮ ಮಾತ್ರೆ ದೇವಸ್ಥಾನ ಅವಡು ಮಂದಿರಗಾವಡು ಬೇತೆ ಕಾರ್ಯಕ್ರಮ ಪೋಪ ಜವನೇರವಡು ಜವಂಡಿಲವಡು ಅಕ್ಲು ದಾದ ಕಾರ್ಯಕ್ರಮ ಇತ್ತಿನ ಮಾತ್ರೆ ಆಟನ ನಾಟಕನ ಬೇತಿಂಚಿನ ಫಿಲ್ಮ್ ಡ್ಯಾನ್ಸ್ ಇತ್ತಿನ ಮಾತ್ರೆ ಇಂಚಿನ ಕಾರ್ಯಕ್ರಮ ಭಾಗವಹಿಸಿನಿ ಧಾರ್ಮಿಕ ಸಭೆಗೆ ಭಾಗವಹಿಸಿನಿ ಇಜ್ಜಿನ ಧಾರ್ಮಿಕ ಸಭೆಗೆಲ್ಲ ನಮ್ಮ ಜವನೇರು ಬರೋದಿಲ್ಲ ನಮ್ಮ ದಾದ ಮಲ್ಪಡು ಹಿರಿಯಾಕಲು ನಮ್ಮ ಜೋಕ್ಲಿಗೆ ನಮ್ಮ ಬುದ್ಧಿವಾದ ಕೊರದು ನಮ್ಮ ಸಮಾಜದ ಬಗ್ಗೆ ನೇತ ಬಗ್ಗೆ ಗೌರವ ಕೊರ್ಪಣಂಚಿನ ದೇವರನ ಬಗ್ಗೆ ಗೌರವ ಮಲ್ಪಣಂಚಿನ ವ್ಯವಸ್ಥೆ ನಮ್ಮ ಕಲ್ಪಾದ ಕೊರಡು ಹಿರಿಯಾಕಲು ಜವನೇರು ಪ್ರತಿಯೊರ್ಲ ನಮ್ಮ ಬಣ್ಣ ಆಗಲಿ ಲೆತ್ತೊಂದು ಬರ್ಪಣಂಚ ವ್ಯವಸ್ಥೆ ನಮ್ಮ ಮಲ್ತನಾಂಡ ದುಂಬುದ ದಿನಟ್ಟು ಮಾತಿರ್ಲ ಇಲ್ಲೇ ಇತ್ತಿತ್ತಿನ ಜೋಕುಲು ದುಂಬು ಕೂಡ ಧಾರ್ಮಿಕದ ಬಗ್ಗೆ ಚಿಂತನೆ ಮಲ್ಪಣಂಚಿನ ಅವಕಾಶ ಪಣ್ಣೊಂದು ಈ ಗಣೇಶೋತ್ಸವ ಬಾರಿ ವಿಜೃಂಭಣೆ ನಿಕ್ಲ ಮಾತ್ರ ಸಹಕಾರ ಎಡ್ಡೆ ರೀತಿ ನಡ್ತೊಂದುಂಡು ಇತ್ತೇನೆ ಸಮಯ ಮೀರಿದಂಡು 9 ಗಂಟೆಗೆ ಏನು ತೆರಿಲೆಕ್ಕ ಬಹುಶಃ ನಾಟಕ ಕಾರ್ಯಕ್ರಮ ಇತ್ತೊಂಡು ತೋಜೋಡು ಮಾತಿರ್ಲ ಆಯ್ನಾತ್ ಕಡಿಮೆ ಪಾತಿರ್ದು ಎಡ್ಡೆ ರೀತಿಯ ಸಹಕಾರ ಕೊಡ್ತೀರಿ ಯಾನು ನಿಕ್ಲ ಅಷ್ಟಿನ ಸಮಯವನ್ನು ದೆತ್ತೊನಂದೆ ಈ ರಾಜರಾಜೇಶ್ವರಿ ದೇವಸ್ಥಾನದ ಪ್ರತಿಯೊಂದು ಆಡಳಿತದಕ್ಕೆಲ್ಲ ದುಂಬುದಕ್ಕಲು ಇತ್ಯಾದಕ್ಕಲು ಮಾತಿರಲ್ಲ ಏನೋ ಪರಿಚಯಿಸ್ತಾರೆ ಪ್ರತಿಯೊರ್ಲು ಎಂಕ್ಲು ಪ್ರತಿ ಸಲ ತಿಕ್ಕುನಕ್ಲೆ ನನ್ನ ದುಂಬುಗಳ ನಿಖಲ ಈ ಕಾರ್ಯಕ್ರಮ ಎಡ್ಡೆ ರೀತಿ ಡಾವಡು ಎಂಕ್ಲ ಸಂಪೂರ್ಣ ಸಹಕಾರ ಉಂಡು ಪಣ್ಣೊಂದು ಈ ಊರ್ದಕ್ಕಲ ನಿಖಲಿ ಸಂಪೂರ್ಣ ಸಹಕಾರ ಕೊರಡು ನಂಗೆ ಮಾತಿರಗಳ ರಾಜರಾಜೇಶ್ವರಿ ದೇವಿಲ ಗಣಪತಿ ದೇವರಲ್ಲ ನಮ್ಮ ನಂಬಿನಂಚಿನ ದೈವ ದೇವರಲ್ಲ ನಂಗೆ ಅನುಗ್ರಹ ಮಲ್ಪಡು ಪಣ್ಣೊಂದು ಈ ಒಂಜಿ ಸಂದರ್ಭದ ಮೂಲಭೂತದ ನಿಖಲ ಎದುರು ಪಾತ್ರೆ ಎರಡು ಪಾತ್ರೆ ಅವಕಾಶ ಮಲ್ತು ಕೊಡ್ತೀನ ಈ ಆಡಳಿತ ಸಮಿತಿದಕ್ಲೆಗೆ ನಿಖಲೆ ನಿಖಲೆ ಮಾತಿರಗಳ ಎನ್ನ ಉಡಲ್ ಜಿಂಜನ ಸೊಲ್ಮ ಸಂದ ಒಂದೆನ್ನ ಪಾತ್ರೆಗೆ ವಿರಾಮ ಕೊರ್ಪೆಜ್ಜೆ 2 ಪಾತೆರಿಯರು ತುಂಬು ಹೃದಯದ ಧನ್ಯವಾದಗಳು ಇರಿಗೆ ಮದುವೆಡು ಮದಿಪುಡು ಬಾರಿ ಪೊರ್ಲುಡು ಪಾತೆರೆ ಕೊರ್ನಂಚಿನ ಸದಾಶಿವ ಉಳ್ಳಾಲ್ರೆ ಇರೆಗೆ ಉಡಲೋನ್ ಮೇಲೆ ಸೊಲ್ಮೇಲು ಕ್ಷೇತ್ರದ ಬರವದ್ಲ ಗಣೇಶ್ ಧರ್ಮ ಚಾವಡಿದಲ್ಲಿ ಎಸದ ನಿರೂಪಣೆ ಮಂತಿನಾರು
ಶ್ರೇಷ್ಠ ಆರ್ಜೆಯದ್ಲ ಕಾರ್ಯನಿರ್ವಹಣೆ ಮಂತಿನಂಚಿನ ಮಲ್ಲ ಸ್ವರಬಾರ ಪೊರ್ಲುದ ಸ್ವರತ ಶೋಭರಾಜ ಶೆಟ್ರು ಹರೇಕಳ ಇರು ಭಾಗ್ಯರಾಜ ಶೆಟ್ರು ಹರೇಕಳ ಇರು ಎಂಕಲೊಂಜಿ ನೆಂಪುದ ಕಾಣಿಕೆಯನ್ನು ಕ್ಷೇತ್ರದ ಪರವಾದ ತಿತನೋಡು ಸನ್ಮಾನ್ಯ ಪವಿತ್ರ ಕುಮಾರ್ ಗಟ್ಟಿಯಲ್ಲು ಪ್ರಧಾನ ಕಾರ್ಯಂತ ಇರು ಕ್ಷೇತ್ರದ ಇರು ಈ ಒಂಜಿ ಗೌರವ ಸ್ಮರಣಿಕೆಯನ್ನು ಇನ್ನಿತ ನಿರೂಪ ಕೊರೊಂದುಲ್ಲೇರು ರಂಗಭೂಮಿ ಕಲಾವಿದರು ನಿರೂಪಕರು ಮಾತ್ರ ಬಾರಿ ಮಲ್ಲ ಗರ್ತದ ಸರಾರ್ನ ಗಂಡು ಮೆಟ್ಟಿನ ಧ್ವನಿ ಅಂತ ಹೇಳುವಂತಹ ಸ್ವರದೊಂದಿಗೆ ಭಾಳ ಸುಂದರವಾದ ನಿರೂಪಣೆ ಮಾಡಿದಂತಹ ಇಂದಿನ ಕಾರ್ಯಕ್ರಮ ನಿರೂಪಕರು ಭಾಗ್ಯರಾಜ ಶೆಟ್ರು ಹರೇಕಳ ಟಿ ವಿ ನಿರೂಪಕರು ರೇಡಿಯೋ ಮಾಧ್ಯಮದ ಆರ್ಜೆಯಾಗಿ ಕಾರ್ಯನಿರ್ವಹಿಸಿದಂತಹ ನಿರೂಪಕರಾದಂತಹ ಇಂದಿನ ಭಾಗ್ಯರಾಜ ಶೆಟ್ಟರಿಗೆ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳು ಪವಿತ್ರ ಕುಮಾರ್ ಗಟ್ಟಿಯವರು ನೆನಪಿನ ಕಾಣಿಕೆ ಉಂಟು ಶಾಲಾ ಹಾಕಿ ಗೌರವಿಸಿದರು. ಸೊ ಅಭಿನಂದನೆಗಳು ನಿಮಗೆ ಇಬ್ಬರು ಕೂಡ. ಅಂಚನೆ ಇನಿ ತಾನೇ ಈ ಒಂಜಿ ಚಾವಡಿದ ಲೇಸ್ ಮುಗಿತಲಾಯಿನ ಬೆರಿಕೆ ಪೊರ್ಲಕಂಡದ ನಾಟಕನ ಮಂತು ದೋಜ್ಪೈರುಲೇರು ಬೆನಕ ಆರ್ಟ್ಸ್ ಕುಡ್ಲ ಮುಕುಲ ಪೊರಿಪುದಪ್ಪೆ ಜಲದುರ್ಗೆ ಇವೊಂಜಿ ಪೊರ್ಲಕಂಡದ ನಾಟಕದ ರಚನೆ ಮಂತಿನಾರು ಶ್ಯಾಮ್ ಕುಮಾರ್ ಚಿತ್ರಾಪುರ ಈರು ನೆಂಪುದ ಕಾಣಿಕೆನೊಂದಿಗೆ ನೋಡು. ಕ್ಷೇತ್ರದ ಗುರ್ಖಾರ್ ರಾಜೇಶ್ ಅತ್ತಾವರ ಒಂಜಿ ನೆಂಪುದ ಕಾಣಿಕೆಯನ್ನು ಮೇರೆ ಕೊರೊಂದುಲ್ಲೇರು. ಬಂದಲೆ ಈ ಧರ್ಮಸಭೆತ ಬತ್ತಿಂಚಿನ ಮಾತ ವಿನ್ಯರೆ ಗಣ್ಯರೆಗೆ ಆತ್ಮೀಯರಿಗೆ ಮಾತರೆಗಳ ಕಡೆ ಕಾದು ಧನ್ಯವಾದಗಳನ್ನು ಹೃದಯಾಂತರ ಲಡ್ದು ಕೊರ್ರೆ ನಮ್ಮೆದುರು ಬರೊಂದುಲ್ಲೇರು ಸುರೇಶ್ ಆಚಾರ್ಯ ಬೆರ್ಲಗಟ್ಟೆ. ಬಹಳ ಸುಂದರವಾದ ಉತ್ಸವಗಳಲ್ಲಿ ಒಂದಾದಂತಹ ಸಾರ್ವಜನಿಕ ಗಣೇಶೋತ್ಸವ ಇಂದಿಗೆ 38ನೇ ವರ್ಷವನ್ನು ಪೂರೈಸಿಕೊಂಡು ಕ್ಷೇತ್ರದಲ್ಲಿ ಇಂದು ಬೆಳಗಿನಿಂದ ನಿನ್ನೆಯಿಂದ ಆರಂಭವಾದಂಥ ಈ ಒಂದು ಕಾರ್ಯಕ್ರಮಗಳಲ್ಲಿ ಇಂದು ಗಣೇಶನ ಪ್ರತಿಷ್ಠೆ ನಡೆದು ಧಾರ್ಮಿಕ ಉತ್ಸವಾದಿಗಳು ನಡೆದು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ನಡೆದು ಬಂದಿದೆ. ಈಗ ಕೊನೆಯ ಹಂತದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ, ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾಟಕ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಂಡು ಸಭಾಧ್ಯಕ್ಷರಾಗಿ ಪಾಲ್ಗೊಂಡು ಭಾಳ ಅತ್ಯುತ್ತಮದ ಮಾತನಾಡಿದಂತಹ ಸದಾಶಿವ ಉಳ್ಳಾಲ್ ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇವರಿಗೆ ಕ್ಷೇತ್ರದ ಪರವಾಗಿ ಗಣೇಶೋತ್ಸವದ ಪರವಾಗಿ ಹಾಗೆ ಸಾರ್ವಜನಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ದೀಪ ಪ್ರಜ್ವಲನೆ ಮಾಡಿ ಈ ಒಂದು ಧಾರ್ಮಿಕ ಸಭೆಯನ್ನು ಉದ್ಘಾಟನೆ ಮಾಡಿದಂತಹ ಮಾಧವರಾವ್ ಕಿನ್ಯ PW ಕಾಂಟ್ರಾಕ್ಟರ್ ಇವರಿಗೆ ಕೂಡ ಕ್ಷೇತ್ರದ ಪರವಾಗಿ ಗಣೇಶೋತ್ಸವದ ಪರವಾಗಿ ಧನ್ಯವಾದಗಳು. ಹಾಗೆ ಸನ್ಮಾನ್ಯ ಅತಿಥಿಗಳ ಸಾಲಲ್ಲಿ ನಮ್ಮ ಪಾಲ್ಗೊಂಡಂತಹ ಶ್ರೀ ಶ್ರೀಕಾಂತ್ ಗಟ್ಟಿ ಮಾಲಕರು ಸಾನ್ವಿ ಇನ್ಸ್ಟ್ರಕ್ಟರ್ ಇವರು ಕೂಡ ಕ್ಷೇತ್ರದ ಪರವಾಗಿ ಗಣೇಶೋತ್ಸವ ಪರವಾಗಿ ಅಭಿನಂದನೆಗಳು. ಮುಂದೆ ಮಾತಾಡಿದವರು ಸನ್ಮಾನ್ಯ ಹರೀಶ್ ಕುಮಾರ್ ಪೌರ್ಣಮಿ ಗ್ಲಾಸ್ ಹೌಸ್ ಮಡ್ಯಾರ್ ಇದರ ಮಾಲಕರು ಇವರು ಕೂಡ ಕ್ಷೇತ್ರದ ಪರವಾಗಿ ಗಣೇಶೋತ್ಸವ ಪರವಾಗಿ ಅಭಿನಂದನೆಗಳು. ಶ್ರೀ ದಿಲೀಪ್ ಕುಮಾರ್ ಉಪನಿರ್ದೇಶಕರು ಮೀನುಗಾರಿಕಾ ಇಲಾಖೆ ಮಂಗಳೂರು ಮತ್ತೋರ್ವ ಗಣ್ಯ ಅತಿಥಿಗಳ ಸಾಲಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ಇವರು ಕೂಡ ಕ್ಷೇತ್ರದ ಪರವಾಗಿ ಗಣೇಶೋತ್ಸವ ಪರವಾಗಿ ಅಭಿನಂದನೆಗಳು. ಹಾಗೆ ಶ್ರೀ ವಿ ಭಾಸ್ಕರ್ ಕುತ್ತಾರ್ ಅಧ್ಯಕ್ಷರು ಕುಳಾಲ ಸಂಘ ಕೊಲ್ಯ ಭಾಳ ಅತ್ಯುತ್ತಮವಾದ ಮಾತುಗಳ ಜೊತೆಗೆ ಕ್ಷೇತ್ರದ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾತಿನ ಮುಖಾಂತರ ಭಾಳ ಅತ್ಯುತ್ತಮವಾಗಿ ನಮಗೆ ತಿಳಿಸಿದ್ದಾರೆ. ಇವರು ಕೂಡ ಕ್ಷೇತ್ರದ ಪರವಾಗಿ ಗಣೇಶೋತ್ಸವದ ಪರವಾಗಿ ಅಭಿನಂದನೆಗಳು. ಮುಂದೆ ನಮ್ಮ ಜೊತೆ ಅತಿಥಿಗಳ ಸಾಲಲ್ಲಿ ಜೊತೆಗಿದ್ದವರು ಶ್ರೀಮತಿ ಮೀನಾಕ್ಷಿ ಸೀತಾರಾಮ ಶೆಟ್ರು ಪಿಲಾರು ಮೇಗಿನ ಮನೆ ಇವರು ಕೂಡ ಕ್ಷೇತ್ರದ ಪರವಾಗಿ ಗಣೇಶೋತ್ಸವದ ಪರವಾಗಿ ಅಭಿನಂದನೆಗಳು. ಮುಂದೆ ನಮ್ಮ ಜೊತೆ ಅತಿಥಿಗಳ ಸಾಲಲ್ಲಿ ಪಾಲ್ಗೊಂಡವರು ಶ್ರೀಮತಿ ಮಾಧವಿ ಉಳ್ಳಾಲ್ ಮಹಿಳಾ ಸಂಚಾಲಕಿ ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ ಇವರು ಕೂಡ ಕ್ಷೇತ್ರದ ಪರವಾಗಿ ಗಣೇಶೋತ್ಸವ ಸಮಿತಿಯ ಪರವಾಗಿ ಅಭಿನಂದನೆ ತಿಳಿಸುತ್ತಾ ನಮ್ಮ ಜೊತೆ ಅತಿಥಿಗಳ ಸಾಲಲ್ಲಿ ಮಾತಾಡಿದವರು ಶ್ರೀ ಶರಣ್ ಶೆಟ್ರು ವಕೀಲರು ಕಾರ್ಯದರ್ಶಿಗಳು BJP ಯುವ ಮೋರ್ಚಾ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇವರು ಕೂಡ ಕ್ಷೇತ್ರದ ಪರವಾಗಿ ಹಾಗೆ ಗಣೇಶೋತ್ಸವದ ಪರವಾಗಿ ಅಭಿನಂದನೆ ತಿಳಿಸುತ್ತಾ ಹಾಗೆ ನಿನ್ನೆಯಿಂದ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಗೌರಿ ತದಿಗೆ ನಿಮಿತ್ತ ಭಾಳ ಸುಂದರವಾದ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಈಶ್ವರೀಯ ವಿಶ್ವವಿದ್ಯಾಲಯದ ಭಗಿನಿಯರು ಅವರಿಗೂ ಕೂಡ ಕ್ಷೇತ್ರದ ಪರವಾಗಿ ಅಭಿನಂದನೆ ತಿಳಿಸುತ್ತಾ ಹಾಗೆ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ದುರ್ಗಾವಾಹಿನಿ ಮಹಿಳಾ ಮಂಡಲ ಹಾಗೆ
ರಾಜರಾಜೇಶ್ವರಿ ಮಕ್ಕಳ ತಂಡ ಹಾಗೆ ಬ್ರಾಹ್ಮರಿ ತಂಡ ಇವರಿಗೆ ಕೂಡ ಕ್ಷೇತ್ರದವರಾಗಿ ಸಾರ್ವ ಗಣೇಶೋತ್ಸವದ ಪರವಾಗಿ ಕೂಡ ಅಭಿನಂದನೆ ತಿಳಿಸುತ್ತಾ, ಹಾಗೆ ಮೊನ್ನೆ 1 ತಾರೀಕು ಮೊನ್ನೆ ಭಾನುವಾರ ನಮ್ಮಲ್ಲಿ ಕ್ರೀಡಾಕೂಟ ಆಯೋಜಿಸಿದ್ದೇವೆ. ಪ್ರತಿ ವರ್ಷದಂತೆ ಕ್ರೀಡಾಕೂಟದಲ್ಲಿ ಉದ್ಘಾಟನೆ ಮಾಡಿಕೊಂಡು ಹಾಗೆ ಇಂದಿನ ಸಭೆಯಲ್ಲಿ ಉಪಸ್ಥಿತರಿದ್ದು ಭಾಳ ಸುಂದರವಾಗಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಾರೆ. ಸನ್ಮಾನ್ಯ ಲೋಕೇಶ್ ಎಕ್ಕೂರು KIOCL ಪಣಂಬೂರು ಇದರ ಉದ್ಯೋಗಿ ಇವರು ಕೂಡ ಕ್ಷೇತ್ರಪರ ಅಭಿನಂದನೆಗಳು. ಹಾಗೆ ಎಲ್ಲ ಕಾರ್ಯಕ್ರಮಗಳ ದೀಪ ಪ್ರಜ್ವಲನೆ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಬೆಳಗ್ಗಿನ ಸಮಯದಲ್ಲಿ ಬಹಳ ನಾವು ಹೇಳಿದಂಥ ಸಮಯಕ್ಕೆ ಮೊದಲಾಗಿ ಬಂದು ಅಂದರೆ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಲು ಹೇಗೆ ಏನು ಮಾಡೋದಕ್ಕೆ ಅವರು ನಿಜವಾದ ಉದಾಹರಣೆ. ಯಾಕೆಂದರೆ ಸಭೆಯ ಆರಂಭವನ್ನೇ ಭಾಳ ಸುಂದರವಾಗಿ ದೀಪ ಪ್ರಜ್ವಲನೆ ಮಾಡುವ ಮುಖಾಂತರ ಬೆಳಗ್ಗಿನ ಕಾರ್ಯ ಪಾಲ್ಗೊಂಡು ಇಷ್ಟು ಹೊತ್ತಿಗೂ ಕೂಡ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ಸನ್ಮಾನ್ಯ ಉದ್ಯಮಿಗಳಾದಂಥ ಜೀವನ್ ದಾಸ್ ತೊಕೋಟು ಮಮತಾ ಅವರ ಸಹಧರ್ಮಿಣಿ ಮಮತಾ ಕೂಡ ನಮ್ಮ ಜೊತೆ ಆಗ ದೀಪ ಪ್ರಜ್ವಲನೆಯಲ್ಲಿ ಸಹಕಾರಿದ್ದಾರೆ. ಅವರ ಮಗಳು ಕೂಡ ಜೊತೆಗಿದ್ದರೆ ಸಂತೋಷ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕ್ಷೇತ್ರದ ಪರವಾಗಿ ಗಣೇಶೋತ್ಸವದ ಪರವಾಗಿ 38ನೇ ವರ್ಷದ ಸಾರ್ವ ಗಣೇಶೋತ್ಸವ ಈ ಒಂದು ಶುಭಾಶಯ ತಿಳಿಸುತ್ತಾ, ಹಾಗೆ ಧ್ವನಿ ಮತ್ತು ಬೆಳಕಲ್ಲಿ ಅತ್ಯುತ್ತಮವಾದ ಧ್ವನಿ ಮತ್ತು ಬೆಳಕನ್ನು ಮಾಡಿಕೊಟ್ಟವರು ನಮ್ಮ ಯಾವತ್ತೂ ಕೂಡ ನಮ್ಮ ಜೊತೆ ಪಾಲ್ಗೊಳ್ಳುವವರು ಸನ್ಮಾನ್ಯ ಸೋಜಾ ಇಲೆಕ್ಟ್ರಿಕ್ ಸಂಸ್ಥೆಯ ಮಾಲಕರು, ಅವರಿಗೂ ಕೂಡ ಕ್ಷೇತ್ರದ ಪರವಾಗಿ ಗಣೇಶೋತ್ಸವದ ಪರವಾಗಿ ಅಭಿನಂದನೆ ತಿಳಿಸುತ್ತಾ, ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಳ ಸುಂದರವಾದ ರಂಗಭೂಮಿಯಲ್ಲಿ ಹೆಸರಾದಂಥ ನಾಟಕ ಪೊರಿಪುದಪ್ಪೆ ಜಲದುರ್ಗೆ ಬೆನಕ ಆರ್ಟ್ಸ್ ತಂಡದವರಿಂದ ಈ ಒಂದು ರಂಗನಾಟಕ ಮೂಡಿಬರಲಿಕ್ಕಿದೆ. ಈ ನಾಟಕವನ್ನು ಮಾಡುವಂಥ ಎಲ್ಲ ಕಲಾವಿದರಿಗೆ, ಅದರ ರಂಗ ನಿರ್ದೇಶಕರಿಗೆ, ಸಂಗೀತ ನಿರ್ದೇಶಕರಿಗೆ ಕೂಡ ನಾವು ಕ್ಷೇತ್ರದ ಪರವಾಗಿ ಅಭಿನಂದನೆಗಳು ಹಾಗೆ ಜೊತೆಗೆ ಧನ್ಯವಾದ ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಿನ್ನೆಯಿಂದ ಇವತ್ತು ಮತ್ತು ನಾಳೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಳ ಅಚ್ಚುಕಟ್ಟಾಗಿ ಪಾಲ್ಗೊಂಡು ಈ ಕ್ಷೇತ್ರದ ಮಹತ್ವಪೂರ್ಣವಾದ ಒಂದು ಧಾರ್ಮಿಕ ಸಭೆಯಲ್ಲಿ ಉನ್ನತ ಮಟ್ಟದ ಭವ್ಯ ಭವಿತ್ಯದ ಸಂಸ್ಕಾರವನ್ನು ಮೂಡಿಸುವಂಥ ಎಲ್ಲ ಸದ್ಭಕ್ತ ಬಂಧುಗಳಿಗೆ ಕ್ಷೇತ್ರದ ಪರವಾಗಿ ಹಾಗೆ ಗಣೇಶೋತ್ಸವದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸುಲೇತದ ಸ್ವಲ್ಪ ಸಂದ ನೆಚ್ಚಿನ ನಮ್ಮ ಪ್ರೀತಿದ ಸುರೇಶ್ ಆಚಾರ್ಯ ತೆರ್ಲಕಟ್ಟೆ ಇರೆಗಿಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಕೊರೊಂದು ಅಂಚನೆ ಮಾಧ್ಯಮ ಮಿತ್ರರು ಹೊಸ ಕುರಲ್ ಚಾನೆಲ್ ಬೊಕ್ಕ ಹಬ್ಬಕ್ಕ ಚಾನೆಲ್ದ ಮಾಧ್ಯಮ ಮಿತ್ರರಿಗೆಲ್ಲ ದಯಪಂಡ ಎಂಕ್ಲ ಸ್ವರನ್ಲ ಅತಿಥಿಲ ಸ್ವರನ್ಲ ಬೊಕ್ಕ ನಮ್ಮ ಭಾಗ್ಯರಾಜ್ ವೀರ ಸ್ವರ నేను ಮಾತ್ರ ಇಡೀ ಲೋಕರ್ಮೆಗೆ ಪಸರಿಸಿದ ಅಂಡ ಅವು ಮಾಧ್ಯಮದಕ್ಕಲು ಮಾತ್ರ ಕಾಂಡೆ ಮಾಧ್ಯಮ ತೊಣಿಕ್ಲೆ ಗೊತ್ತಾವಂಚ ಈ ಮಾಧ್ಯಮದಕ್ಲೆಗೆ ಬೊಕ್ಕಲ ಕ್ಷೇತ್ರದ ಪರವಾದ್ಲ ಗಣೇಶೋತ್ಸವ ಪರವಾದ್ಲ ಉಡಲೋರ್ ಮೆದ ಸೋಲ್ಮೇಲು ಆರಕ್ಷಕ ಅವಿಲೇಕನೆ ಆರಕ್ಷಟಾನೆ ಉಳ್ಳಾಲ ನೇತ ಠಾಣಾಧಿಕಾರಿಗಳಿಗೆ ಐತ ಸಿಬ್ಬಂದಿ ವರ್ಗಗಳಿಗೆ ಮಾತ್ರ ಕ್ಷೇತ್ರದ ಪರವಾದ ಉಡಲೋರ್ ಮೇದ ಸೋಲ್ಮೇಲೆ ಸಂದೈತ ಬಂದಲ್ಲ.